ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮದಲ್ಲಿ 40 ವರ್ಷಗಳಿಂದ ನಮಗೊಂದು ಸೇತುವೆ ನಿರ್ಮಿಸಿಕೊಡಿ ಎಂದು ಶಾಸಕರಾದ ಎಸ್ ಅಂಗಾರ ಅವರಿಗೆ ಮನವಿ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು 40 ದಲಿತ ಕುಟುಂಬದವರು ಚುನಾವಣಾ ಬಹಿಷ್ಕಾರದ ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ ಎಂದು ಗೊತ್ತಾಗಿ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪಿ ಸುಂದರ ಪಟ್ಟಾಜಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ ಇಲ್ಲಿ ಸುಮಾರು 40 ದಲಿತ ಕುಟುಂಬಗಳು ವಾಸವಾಗಿದ್ದಾರೆ. 40 ವರ್ಷಗಳಿಂದ ನಮಗೊಂದು ಸೇತುವೆ ನಿರ್ಮಿಸಿಕೊಡಿ ಎಂದು ಶಾಸಕರು ಮತ್ತು ಈಗಿನ ಸಚಿವರಾಗಿರುವ ಎಸ್ ಅಂಗಾರ ಅವರಿಗೆ ಮನವಿ ಪತ್ರ ಕೊಟ್ಟು ಮನವಿ ಮಾಡಿದರೂ 40 ವರ್ಷಗಳಿಂದ ಯಾವುದೇ ಸ್ಪಂದನೆ ಇಲ್ಲ. ಇವರಿಗೆಲ್ಲ ದಲಿತರ ಓಟು ಬೇಕು. ದಲಿತರ ಮಕ್ಕಳು ಆ ತೂಗು ಸೇತುವೆಯ ಮೇಲೆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಆಯ ತಪ್ಪಿದರೂ ನದಿಗೆ ಬೀಳುವ ಪರಿಸ್ಥಿತಿ ಇದ್ದರು. ಇವತ್ತಿನವರೆಗೆ ಶಾಸಕರು ಇಲ್ಲಿ ಬಂದು ನೋಡಿಲ್ಲ ಎಂದು ಹೇಳಿದರು. ಚುನಾವಣೆ ಬಹಿಷ್ಕಾರ ಮಾಡಿದ್ವಿ. ಕಾರಣ ಏನಂತ ಹೇಳಿದರೆ, ಸುಮಾರು ಒಂದು 40 ವರ್ಷಗಳಿಂದ ಈ ಒಂದು ಸೇತುವೆಗೆ ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಅಂಬೇಡ್ಕರ್ ರಕ್ಷಣಾ ವೇದಿಕೆಯಿಂದ ಕೂಡ ಸುಮಾರು ಸಲ ನಾವು ಪ್ರತಿಭಟನೆ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡಿದ್ದೀವಿ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡಿದರು. ಹಿಂಬರ ಬರೋದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಆಗೋದಿಲ್ಲ. ಸುಮಾರು 40 ವರ್ಷಗಳಿಂದ ಇವರು ಮಾನ್ಯ ಶಾಸಕರಾಗಿ ಇಲ್ಲಿ ಸುಳ್ಯದಲ್ಲಿ ಆಗಿ ಈಗ ಸಚಿವರಾಗಿದ್ದಾರೆ. ಇವತ್ತುವರೆಗೆ ಇಲ್ಲಿ ಈ ಸೇತುವೆ ನೋಡಲಿಕ್ಕೆ ಕೂಡ ಬಂದಿಲ್ಲ. ಇವರು ಅದರ ಮೊದಲು ಕೂಡ ಇವರು ಮನವಿ ಮಾಡಿದರು. ಮನವಿ ಮಾಡಿದಾಗ ಅವರು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಓಟು ಕೊಡುವಾಗ ನಿಮಗೆ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ನಂತರ ನಿಮ್ಮ ಓಟೇ ನಮಗೆ ಬೇಡ ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ವಿಚಾರವನ್ನು ಅವರು ಹೇಳ್ತಿದ್ದಾರೆ. ಹಾಗಾದರೆ ನಮ್ಮ ಓಟು ಬೇಡ ಅಂತೇಳಿ ಈ ರೀತಿ ನಮ್ಮ ಬಡವರಿಗೆ, ಒಂದು ದಲಿತರಿಗೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ. ಯಾಕಂದರೆ ಅವರು ಕೂಡ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರು. ಇವತ್ತು ಇಡೀ ಅವರು BJP ಸರ್ಕಾರ ಎಲ್ಲ ಕಡೆ ಇದೆ. ಆದರೂ ಕೂಡ ಇವತ್ತು ಪಂಚಾಯತಿಯಿಂದ ಮೇಲೆವರೆಗೂ ಕೂಡ ಅಧಿಕಾರದಲ್ಲಿದೆ. ಇವತ್ತು ನಮಗೆ ಈ ಒಂದು ಸೇತುವೆ ಇವರು ನಿರ್ಮಾಣ ಮಾಡದಿರೋಕ್ಕೆ ಕಾರಣ ಏನಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ, ಇವರು ರಾಜಕೀಯದ ಇದರಲ್ಲಿ ಮಾತ್ರ ಇವರು ಅಂದರೆ ಓಟು ಬರುವಾಗ ಮಾತ್ರ ನಮಗೆ ಓಟು ತಗೊಳ್ಳುವ ಒಂದು ಉದ್ದೇಶಕ್ಕೆ ಮಾತ್ರ ಒಂದು ಸುಳ್ಳು ಭರವಸೆಯನ್ನು ಕೊಡ್ತಾರೆ. ಯಾಕಂತ ಹೇಳಿದರೆ, ಮೊನ್ನೆ ಅಲ್ಲಿ ರೋಡ್ ಮಾಡುವಾಗ ಕೂಡ ಇವರೊಂದು ಭರವಸೆ ಕೊಟ್ಟರು. ಏನಂತ ಹೇಳಿದರೆ 64 ಲಕ್ಷ ರೂಪಾಯಿ ಈ ಸೇತುವೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಇದು ಸುಳ್ಳು ಭರವಸೆ ಹೇಳುವುದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದರ ಮೊದಲು ಕೂಡ ಒಂದು ಸಲ ಹೇಳಿದ್ದಾರೆ, ಈ ಸೇತುವೆ ನಿರ್ಮಾಣ ಆಗ್ತದೆ, ಇವತ್ತು ಜಲ್ಲಿ ಬರ್ತದೆ, ಇದು ಕಬ್ಬಿಣ ಬರ್ತದೆ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಮಾಡ್ತಾರೆ. ಇಂಜಿನಿಯರ್ ಬರ್ತಾರೆ ಅಂತ ಹೇಳಿಬಿಟ್ಟು ಸುಳ್ಳು ಭರವಸೆಯನ್ನು ಕೊಡುವುದು ಬಿಟ್ಟರೆ ಬೇರೆ ಯಾವುದೇ ಒಂದು ಕೆಲಸ ಇವರು ನಮ್ಮ ಸುಳ್ಯ ಮಾನ್ಯ ಶಾಸಕರಾದ ಎಸ್ ಅಂಗಾರ ಅವರಿಂದ ಆಗುವುದಿಲ್ಲ. ಸುಮಾರು ವರ್ಷದಿಂದ ನಾವು ಇಲ್ಲಿ ಸೇತುವೆ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಓಟಲ್ಲಿ ಗೆದ್ದವರಿಗೆಲ್ಲ ನಾವು ಇದು ಕೊಡ್ತಾ ಇದ್ದೇವೆ. ಅದು ಆಗ್ತದೆ ಅಂತ ಹೇಳ್ತಾರೆ ಕೇಳುವಾಗ, ಮಾತ್ರ ಆಗೋದು ಒಂದು ಇಲ್ಲ. ಜಲ್ಲಿ ಬರ್ತದೆ, ಸಿಮೆಂಟ್ ಬರ್ತದೆ ಅಂತ, ಕಬ್ಬಿಣ ಬರ್ತದೆ ಅಂತ ಹೇಳೋದಲ್ಲದೆ ಮಾಡುವವರು ಯಾರು ಕಾಣೋದಿಲ್ಲ. ಇನ್ನಾದರೂ ಈ ಓಟಿಗೆ ಮುಂಚೆ ಆದರೂ ಮೊನ್ನೆಂದು ಪಾರ್ಟಿ ಬಂದಿದ್ದರು ಸುದ್ದಿ ಬಿಡುಗಡೆಯವರು ಫೋಟೋ ತೆಗಿಲಿಕ್ಕೆ. ಇಲ್ಲಿ ಸೇತುವೆ ಆಗ್ತಾ ಉಂಟು